ನಮ್ಮ ಜಿಕೆ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈ ಚಾನಲ್ನಲ್ಲಿ ಆಶ್ಚರ್ಯಕರ ಸಂಗತಿಗಳು ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಿಳಿಯಬಹುದು. ಹಾಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯುತ್ತಾ ಇರಿ. ಫ್ಯಾಕ್ಟ್ ನಂಬರ್ 1. ಬೆಳಕು ಇಲ್ಲದೆ ಹೋದರೆ ಯಾವುದೇ ರೀತಿಯ ಬದಲಾವಣೆಗಳು ಪ್ರಕೃತಿಯಲ್ಲಿ ಆಗುವುದಿಲ್ಲ, ಏಕೆಂದರೆ ಬೆಳಕು ತನ್ನದೇ ಆದ ಕಾರ್ಯವನ್ನು ಪ್ರಕೃತಿಯ ಮೇಲೆ ಬೀರುತ್ತದೆ. ಒಂದು ಸಸ್ಯದಲ್ಲಿ ಆಹಾರ ತಯಾರಾಗಬೇಕೆಂದರೆ ಬೆಳಕು ಅತ್ಯವಶ್ಯಕ. ಹಾಗಾದರೆ ಈ ಬೆಳಕು ಎಷ್ಟು ವೇಗದಲ್ಲಿ ಚಲಿಸುತ್ತದೆ ಅಂದರೆ ಪ್ರತಿ ಸೆಕೆಂಡಿಗೆ 2,99,792 ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ಗುತ್ತದೆ. ನೀವೇನಾದರೂ ಇಷ್ಟು ವೇಗದಲ್ಲಿ ಚಲಿಸಿದ್ದೇ ಆದರೆ ನೀವು ಕೇವಲ 1 ಸೆಕೆಂಡಿನಲ್ಲಿ ಭೂಮಿಯನ್ನು 7.5 ಬಾರಿ ಸುತ್ತುವರಿಯಬಹುದು. ಫ್ಯಾಕ್ಟ್ ನಂಬರ್ 2. ಚಿಕ್ಕ ವಯಸ್ಸಿನಲ್ಲಿ ರಾತ್ರಿ ಹೊತ್ತು ಹೊರಗೆ ಬಂದು ನಕ್ಷತ್ರಗಳನ್ನು ಎಣಿಸುವುದೆಂದರೆ ನಿಜಕ್ಕೂ ಖುಷಿ ತರುವಂಥದ್ದು. ಆದರೆ ಎಲ್ಲ ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಿಲ್ಲ, ಏಕೆಂದರೆ ನಮ್ಮ ಗ್ಯಾಲಕ್ಸಿಯಲ್ಲಿ ಎಣಿಸಲಾಗದಷ್ಟು ನಕ್ಷತ್ರಗಳಿವೆ. ಒಂದು ವೇಳೆ ನೀವು 1 ಮಿನಿಟ್ಗೆ 100 ನಕ್ಷತ್ರಗಳನ್ನು ಎಣಿಸಿದರೂ ಸಹ ಇಡೀ ನಕ್ಷತ್ರಗಳನ್ನು ಎಣಿಸಲು ನಿಮಗೆ ಸುಮಾರು 2,000 ವರ್ಷಗಳು ಸಹ ಬೇಕಾಗುತ್ತದೆ, ಏಕೆಂದರೆ ನಮ್ಮ ಗ್ಯಾಲಕ್ಸಿಯಲ್ಲಿ 2,000 ಅರಬ್ಗಳಿಗಿಂತಲೂ ಅಧಿಕ ನಕ್ಷತ್ರಗಳು ಇವೆ. ಫ್ಯಾಕ್ಟ್ ನಂಬರ್ 3. ಭೂಮಿಯ ಮೇಲೆ ಸಿಡಿಲುಗಳು ಬಡಿಯುತ್ತಾ ಇರುತ್ತದೆ. ಆದರೆ ಈ ಸಿಡಿಲುಗಳು ಹೊಡೆಯುವ ಸಂದರ್ಭದಲ್ಲಿ ಶಾಖ ಉತ್ಪತ್ತಿಯಾಗುತ್ತದೆ. ಈ ಶಾಖ ಎಷ್ಟಿರುತ್ತದೆ ಎಂದರೆ ಸೂರ್ಯನ ಮೇಲ್ಮೈ ಮೇಲೆ ಇರುವ ತಾಪಮಾನಕ್ಕಿಂತ 5 ಪಟ್ಟು ಈ ಸಿಡಿಲಿನ ಶಾಖ ಅಥವಾ ತಾಪಮಾನ ಜಾಸ್ತಿ ಇರುತ್ತದೆ. ಫ್ಯಾಕ್ಟ್ ನಂಬರ್ 4. ಇರುವೆಗಳು ತಮಗಿಂತಲೂ 50 ಪಟ್ಟು ಹೆಚ್ಚಿನ ತೂಕವನ್ನು ಹೊರುತ್ತದೆ. ಆದರೆ ಒಂದು ವೇಳೆ ಈ ಇರುವೆಗಳು ಮನುಷ್ಯನ ಆಕಾರದಲ್ಲಿ ಇದ್ದಿದ್ದೇ ಆದರೆ ಕಾರಿನ ವೇಗಕ್ಕಿಂತಲೂ 2 ಪಟ್ಟು ಹೆಚ್ಚಿನ ವೇಗದಲ್ಲಿ ಈ ಇರುವೆಗಳು ಓಡಬಲ್ಲವು. ಫ್ಯಾಕ್ಟ್ ನಂಬರ್ 5. ನಮಗೂ ನಿಮಗೂ ಗೊತ್ತಿರುವಂತೆ ಈ ಬ್ರಹ್ಮಾಂಡ ತುಂಬಾ ವಿಶಾಲವಾಗಿರುವಂಥದ್ದು ಮತ್ತು ಬೃಹತ್ತಾಕಾರ ಮತ್ತು ಅನೇಕ ಗ್ರಹಗಳು, ನಕ್ಷತ್ರಗಳು, ಧೂಮಕೇತುಗಳು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಸೆಕೆಂಡಿಗೆ ಬ್ರಹ್ಮಾಂಡದ ಎಲ್ಲ ದಿಕ್ಕಿನಲ್ಲೂ ಸಹ 1 ಬಿಲಿಯನ್ ಮೈಲ್ಸ್ಗಿಂತ ಅಧಿಕವಾಗಿ ವಿಸ್ತಾರಗೊಳ್ಳುತ್ತಾ ಇರುತ್ತದೆ. ಅಂದರೆ 16,09,344 ಕಿಲೋಮೀಟರ್ ಪ್ರತಿ ಗಂಟೆಗೆ ಈ ಬ್ರಹ್ಮಾಂಡ ವಿಸ್ತಾರಗೊಳ್ಳುತ್ತದೆ. ಫ್ಯಾಕ್ಟ್ ನಂಬರ್ 6. ದಣಿವಾದಾಗ ನೀರು ಕುಡಿಯುವಂಥದ್ದು ಮಾನವನ ಸಹಜ ಪ್ರವೃತ್ತಿ. ನಮ್ಮ ಶರೀರದಲ್ಲಿ 1% ನೀರಿನ ಅಭಾವವಿದ್ದರೆ ನಮಗೆ ತಕ್ಷಣ ನೀರು ಕುಡಿಯಬೇಕೆನಿಸುತ್ತದೆ, ಏಕೆಂದರೆ ಅಷ್ಟೊಂದು ದಣಿವಾಗುತ್ತದೆ. ಆದರೆ ಇದು ಏನಾದರೂ 10%ಗೆ ತಲುಪಿದ್ದೇ ಆದರೆ ಮನುಷ್ಯನು ಸಾಯುವ ಸ್ಥಿತಿಗೆ ತಲುಪಿಬಿಡಬಹುದು. ಫ್ಯಾಕ್ಟ್ ನಂಬರ್ 7. ಇಡೀ ಪ್ರಪಂಚವನ್ನ ಕರಾಳವಾಗಿ ಕಾಡುವ ಸಮಸ್ಯೆ ಎಂದರೆ ಅದು ಬಡತನ. ಇದನ್ನು ನಿರ್ಮೂಲನೆ ಮಾಡಲು ಅನೇಕ ದೇಶಗಳು, ಅನೇಕ ನಾಯಕರು ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದರೂ ಸಹ ಈ ಬಡತನ ಕೊನೆಗೊಳಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಪ್ರಪಂಚದ ಟಾಪ್ 100 ಶ್ರೀಮಂತ ವ್ಯಕ್ತಿಗಳ 1 ವರ್ಷದ ಸಂಬಳದಿಂದ ಪ್ರಪಂಚದಲ್ಲಿರುವ ಬಡತನವನ್ನ 4 ಬಾರಿ ನಿರ್ಮೂಲನೆ ಮಾಡಬಹುದಂತೆ. ಫ್ಯಾಕ್ಟ್ ನಂಬರ್ 8. ಪ್ರತಿ ಜೀವಿಯು ಬದುಕಲು ಹೃದಯ ಬಡಿತ ಅತ್ಯವಶ್ಯಕ, ಏಕೆಂದರೆ ನಮ್ಮ ಪ್ರಕೃತಿಯ ಸಂರಚನೆಯೇ ಆಗಿದೆ. ನಿಮಗೆ ಗೊತ್ತಾ, ಒಂದು ಚಿಟ್ಟೆಯ ಹೃದಯ 1 ಮಿನಿಟ್ಗೆ 500 ಬಾರಿ ಬಡಿದುಕೊಳ್ಳುತ್ತದೆ. ಹಾಗೆ ಇನ್ನೊಂದು ಜೀವಿಯಾಗಿರುವಂತಹ ಹಲ್ಲಿಯ ಹೃದಯ 1,000 ಬಾರಿ ಬಡಿದುಕೊಳ್ಳುತ್ತದೆ. ಫ್ಯಾಕ್ಟ್ ನಂಬರ್ 9. ಆಕಾಶದಲ್ಲಿರುವ ಎಲ್ಲ ನಕ್ಷತ್ರಗಳನ್ನು ಎಣಿಸಲಾಗಲ್ಲ ಅಂತ ಗೊತ್ತೇ ಇದೆ. ಆದರೆ ಆಲ್ಬರ್ಟ್ ಐನ್ಸ್ಟೀನ್ ಅವರ ಪ್ರಕಾರ ರಾತ್ರಿ ವೇಳೆ ನಮಗೆ ಕಾಣುವ ನಕ್ಷತ್ರ ನಿಜಕ್ಕೂ ಅಲ್ಲಿ ಇರುವುದಿಲ್ಲ, ಏಕೆಂದರೆ ಅವುಗಳು ಬೇರೆ ಜಾಗದಲ್ಲಿದ್ದು ಅದರ ಬೆಳಕು ಮಾತ್ರ ಇರುತ್ತದೆ. ಈ ಬೆಳಕು ನಕ್ಷತ್ರಗಳು ಬಿಟ್ಟು ಹೋಗಿರುವಂಥದ್ದು. ಅವುಗಳು ಲಕ್ಷ ಜ್ಯೋತಿರ್ವರ್ಷಗಳ ಹಿಂದೆಯೇ ಬಿಟ್ಟು ಹೋಗಿರುವಂತಹ ಬೆಳಕಾಗಿದೆ. ಫ್ಯಾಕ್ಟ್ ನಂಬರ್ 10. ರಷ್ಯಾದ ಸೈಬೇರಿಯಾದಲ್ಲಿ ಮಾನವ ನಿರ್ಮಿತವಾದಂತಹ ಒಂದು ದೊಡ್ಡ ಬಾವಿ ಇದೆ. ಅದೇನು ನೀರಿನ ಬಾವಿಯಲ್ಲ, ಅಲ್ಲಿ ಮೊದಲು ವಜ್ರವನ್ನು ತೆಗೆಯಲಾಗುತ್ತಿತ್ತು. ಈ ದೊಡ್ಡ ಹಳ್ಳ 1720 ಅಡಿ ಆಳವನ್ನ, 3,900 ಅಡಿ ಅಗಲವನ್ನ ಹೊಂದಿದೆ. ಇದರ ಇನ್ನೊಂದು ವಿಶೇಷ ಅಂದರೆ ಇದರ ಮೇಲೆ ಯಾವುದೇ ರೀತಿಯ ಪ್ಲೇನ್ಗಳಾಗಲಿ ಅಥವಾ ಹೆಲಿಕಾಪ್ಟರ್ಗಳಾಗಲಿ ಹಾರಾಟ ನಡೆಸುವುದಿಲ್ಲ. ಇದಕ್ಕೆ ಕಾರಣ ದೊಡ್ಡ ಹಳ್ಳದಲ್ಲಿ ಉಂಟಾಗುವಂತಹ ಗಾಳಿಯ ಏರಿಳಿತಗಳು ಇದರ ಒಳಗೂ ಮತ್ತು ಹೊರಗಡೆಯೂ ತನ್ನ ಪ್ರಭಾವವನ್ನು ಬೀರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕನ್ನು, ಪ್ರೀತಿಗಾಗಿ ಕಮೆಂಟನ್ನು ಹಾಗೂ ನಿಮ್ಮ ಸ್ನೇಹಕ್ಕಾಗಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.